ಉಡುಪಿ ಜಿಲ್ಲೆಯ ಹಲವೆಡೆ ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಬಂದಿದೆ. ಏಕಾಏಕಿ ಅಬ್ಬರದ ಗಾಳಿ ಬೀಸಿದ್ರಿಂದ ರಸ್ತೆ ಬದಿ ಮತ್ತು ಪೇಟೆಗಳಲ್ಲಿದ್ದ ಜನರು ದಿಕ್ಕಾಪಾಲಾಗಿ ಓಡಿ ರಕ್ಷಣೆ ಪಡ್ಕೊಂಡಿದ್ದಾರೆ. ರಸ್ತೆಯಾದ್ಯಂತ ಧೂಳೆದ್ದು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ರಸ್ತೆಯ ಮೇಲೆಲ್ಲ ತೆರೆಗಿಳಿಗಳ ಹಾರಾಟ ಕಂಡುಬಂದಿತ್ತು. ಗುಡುಗು ಸಹಿತ ಗಾಳಿ ಮಳೆ ಬಂದ ಕಾರಣ ಬಿಸಿಲು ಮತ್ತು ಸೆಕೆಯಿಂದ ಬಸವಳಿದಿದ್ದ ಜನರಿಗೆ ಒಂದಿಷ್ಟು ತಂಪಾಯಿತು. ಉಡುಪಿ ನಗರ ಸಹಿತ ಜಿಲ್ಲೆಯ ಕಾರ್ಕಳ, ಮಣಿಪಾಲ, ಹಿರಿಯಡ್ಕ, ಬ್ರಹ್ಮಾವರ ಪರಿಸರದಲ್ಲಿ ವ್ಯಾಪಕ ಗಾಳಿ ಬೀಸಿದೆ. ತೀವ್ರ ಗಾಳಿ ಬೀಸಿದ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಗಾಳಿಯ ಬೆನ್ನಲ್ಲೇ ಧಾರಾಕಾರ ಮಳೆ ಸುರಿದಿದೆ. ಬಿರುಗಾಳಿ ಸಹಿತ ಮಳೆ ಸುರಿದ ಕಾರಣ ಉಡುಪಿ ಜಿಲ್ಲೆಯ ಹಲವೆಡೆ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಗಾಳಿಯ ಅಬ್ಬರಕ್ಕೆ ಅನೇಕ ಮರಗಳು ಧರೆಗೆ ಉರುಳಿವೆ. ಉಡುಪಿ ನಗರದ ಹಲವು ಭಾಗಗಳಲ್ಲಿ ಕಟೌಟ್ಗಳು, ಹೋರ್ಡಿಂಗ್ಗಳು ಧರಾಶಾಹಿಯಾಗಿವೆ. ನಗರದ ಸಿಟಿ ಬಸ್ ನಿಲ್ದಾಣದಲ್ಲಿ ಬೃಹತ್ ಗಾತ್ರದ ಹೋರ್ಡಿಂಗ್ ರಿಕ್ಷಾ ನಿಲ್ದಾಣದ ಮೇಲೆ ಬಿದ್ದು ಹಾನಿ ಸಂಭವಿಸಿದೆ. ಹಿರಿಯಡ್ಕ ಸಮೀಪ, ಉಗ್ಗೆಲ್ ಕೊಪ್ಪಲ ಸಮೀಪ ಇಂದಿರೆ ಸೆರಿಗಾರ್ತಿ ಅವರ ಮನೆಯ ಸಿಮೆಂಟ್ ಸೀಟು, ವಿದ್ಯುತ್ ಕಂಬ, ವೈರ್ ಎಲ್ಲವೂ ಹಾರಿ ಹೋಗಿದ್ದು ಅಂದಾಜು 3 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ. ಕಾರ್ಕಳ, ಬೈಲೂರು ಪರಿಸರದಲ್ಲಿ ದೇವಾಲಯದ ಧಾರ್ಮಿಕ ಕಾರ್ಯನಿಮಿತ್ತ ಹಾಕಿದ್ದ ತಾತ್ಕಾಲಿಕ ಸ್ವಾಗತ ಗೋಪುರಗಳು ಗಾಳಿಗೆ ಹಾರಿ ಹೋಗಿವೆ. ಉಡುಪಿ ನಗರದಲ್ಲಿ ಕಟ್ಟೆ, ಆಚಾರ್ಯ ಮಾರ್ಗ ಸೇರಿದಂತೆ 3 ಕಡೆಗಳಲ್ಲಿ ಮನೆಯ ಮೇಲೆ ಮರ ಉರುಳಿ ಬಿದ್ದಿತ್ತು. ಶಾಸಕ ಯಶ್ಪಾಲ್ ಸುವರ್ಣ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಕಾರ್ಕಳದ ಈದು ಪರಿಸರದಲ್ಲೂ ಅಪಾರ ಹಾನಿ ಸಂಭವಿಸಿದೆ. ಪೇತ್ರಿಯಲ್ಲಿ ಯಕ್ಷಗಾನ ಕಲಾವಿದರೊಬ್ಬರ ಮನೆಯ ಛಾವಣಿ ಹಾರಿ ಹೋಗಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಅಭಿಮಾನಿಗಳು ಮಳೆಗಾಲದ ಮುಂಚಿತವಾಗಿ ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದಾರೆ.